ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ಬೀಚ್ಗಳಿದೆ. ಮೈನ್ ಆಗಿರುವಂಥದ್ದು ಸೋಮೇಶ್ವರ, ಉಳ್ಳಾಳ, ಪಣಂಬೂರು, ತಣ್ಣೀರುಬಾವಿ ಹಾಗೂ ಸಸಿ ಹಿತ್ಲು, ಸುರತ್ಕಲ್ ಬೀಚು. ಈ ಬೀಚ್ಗಳಲ್ಲಿ ಪ್ರವಾಸಿಗರು ಜಾಸ್ತಿ ಸಂಖ್ಯೆಯಲ್ಲಿ ಬರ್ತಾರೆ. ನಮ್ಮ ದಕ್ಷಿಣ ಕನ್ನಡದ ವಿಶೇಷ ಅಂದರೆ ಇಲ್ಲಿರುವಂತಹ ಬೀಚುಗಳು ಬಹಳ ಫೇಮಸ್. ವೈಟ್ ಸ್ಯಾಂಡ್ ಬೀಚಸ್, ಬಹಳ ಬಿಳಿ ಮರಳಿನ ಬೀಚಸ್ಸು. ಹೊರ ಪ್ರದೇಶಗಳಿಂದ ಬಂದವರು ಇಲ್ಲಿಯ ಸೌಂದರ್ಯಕ್ಕೆ ಮನಸೋತು ನೀರನ್ನು ಕಂಡಾಗ ಅವರಿಗೆ ಒಂದು ಅಪಾಯದ ಮುನ್ಸೂಚನೆ ಇರುವುದಿಲ್ಲ. ನೀರನ್ನು ಕಂಡಾಗ ನೀರಿಗೆ ನೇರವಾಗಿ ಧುಮುಕ್ತಾರೆ. ಹಾಗಿರುವಾಗ ಇಲ್ಲಿ ಆಗುವ ತೊಂದರೆಗಳು ಜಾಸ್ತಿ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರುವಂತಹ ಪ್ರವಾಸಿಗರ ರಕ್ಷಣೆ ನಮ್ಮ ಮೊದಲ ಆದ್ಯತೆ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ, ಮಾನ್ಯ ಜಿಲ್ಲಾಧಿಕಾರಿ ಶ್ರೀ ಶಶಿಕಾಂತ್ ಸೆಂಥಿಲ್ ಅವರ ನಿರ್ದೇಶನದಂತೆ ನಾವು ಎಲ್ಲ ಬೀಚ್ಗಳಲ್ಲಿಯೂ ಬಂದಂತಹ ನಮ್ಮ ಪ್ರವಾಸಿಗರೇನಿದ್ದಾರೆ ಅವರ ರಕ್ಷಣೆಗೆ ನಮ್ಮ ಹೊಣೆಗಾರಿಕೆ ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ಬೀಚ್ಗಳಲ್ಲಿಯೂ ಹೋಮ್ ಗಾರ್ಡ್ಗಳನ್ನು ನಾವು ಡಿಪ್ಲಾಯ್ ಮಾಡಿರ್ತೇವೆ. ಒಂದೊಂದು ಬೀಚಿಗೆ 3 ಹೋಮ್ ಗಾರ್ಡ್ಗಳ ಅಂತೆ 8 ಬೀಚ್ಗಳಲ್ಲಿ ಒಟ್ಟು 24 ಹೋಮ್ ಗಾರ್ಡ್ಗಳನ್ನು ನಾವು ಬೀಚ್ಗಳಲ್ಲಿ ಡಿಪ್ಲಾಯ್ ಮಾಡಿದ್ದೇವೆ. ಇವರ ಪ್ರಾಥಮಿಕ ಕರ್ತವ್ಯ ಏನಂದರೆ ಬೀಚ್ಗಳಿಗೆ ಬರುವಂತಹ ಎಲ್ಲ ಪ್ರವಾಸಿಗರಿಗೆ ಎಚ್ಚರಿಕೆ ನೀಡುವಂಥದ್ದು. ಅವರಿಗೆ ನಮ್ಮ ಜಿಲ್ಲಾಡಳಿತದಿಂದ ಮೈಕ್ಗಳನ್ನು, ಅವರಿಗೆ ಎಚ್ಚರಿಕೆ ನೀಡಲಿಕ್ಕೆ ಮೈಕ್ಗಳನ್ನು, ಮತ್ತು ನಮ್ಮ ಪ್ರಾಥಮಿಕ ಸೌಲಭ್ಯಗಳು ಏನೇನು ಬೇಕು ನಮ್ಮ ಹೋಮ್ ಗಾರ್ಡ್ಗಳಿಗೆ, ರೈನ್ ಕೋಟ್ ಇರ್ಬೋದು, ರೈನ್ ಬೂಟ್ಗಳಿರ್ಬೋದು, ಟೆಂಟ್ಗಳಿರ್ಬೋದು, ಮತ್ತು ಜಾಕೆಟ್ಸ್ಗಳು, ಇವೆಲ್ಲವನ್ನು ನಮ್ಮ ಜಿಲ್ಲಾಡಳಿತ ನಮಗೆ ನೀಡಿದೆ. ಸೊ ಈಗ ಏನಾಗ್ತದೆ ಅಂತ ಹೇಳಿದರೆ ಬರುವಂತಹ ಪ್ರವಾಸಿಗರಿಗೆ ನಮ್ಮ ಹೋಮ್ ಗಾರ್ಡ್ಗಳು ಅವರು ಬೀಚ್ ಗಾರ್ಡಾಗಿ ಕೆಲಸ ಮಾಡ್ತಾ ಇರ್ತಾರೆ. ಬೀಚ್ಗಳಲ್ಲಿ ಕರಾವಳಿ ಕಾವಲು ಪಡೆಯಲ್ಲಿ ನಮ್ಮ ಹೋಮ್ ಗಾರ್ಡ್ಸ್ ಇದ್ದಾರೆ. ಅವರು ಅದರ ಜೊತೆಗೆ ಟೂರಿಸ್ಟ್ ಪೊಲೀಸ್ ಅಂತೇಳಿ ಹೋಮ್ ಗಾರ್ಡ್ಸ್ಗಳು ಇದ್ದಾರೆ. ಅದರ ಜೊತೆಗೆ ನಮ್ಮ ರೆಗ್ಯುಲರ್ ಹೋಮ್ ಗಾರ್ಡ್ಸ್ ಬೀಚ್ ಗಾರ್ಡಾಗಿ ಬಂದ ಎಲ್ಲ ಪ್ರಯಾಣಿಕರ ಸುರಕ್ಷತೆಯ ದೃಷ್ಟಿಯಿಂದ ಅವರನ್ನು ಎಚ್ಚರಿಕೆ, ಅವರಿಗೆ ಇಲ್ಲಿ ಅಪಾಯದ ಅರಿವು ಇರುವುದಿಲ್ಲ. ಇಲ್ಲಿ ಸ್ಥಳೀಯ ಮೀನುಗಾರರು ಸಹ ಇರ್ತಾರೆ. ಸ್ಥಳೀಯ ಮೀನುಗಾರರು ಇವರಿಗೆ ಈ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಅವರಿಗೆ ಎಷ್ಟು ಆಳ ಇದೆ, ಅಲೆಗಳು ಎಷ್ಟು ಎತ್ತರಕ್ಕೆ ಬರ್ತದೆ, ಏನೇನು ತೊಂದರೆಗಳಿದೆ ಎಲ್ಲದರ ಮಾಹಿತಿಯೂ ಇರ್ತದೆ. ಸೊ ಅವರ ಸಹಕಾರ, ಬೀಚ್ ಗಾರ್ಡ್ಗಳು ಜೀವರಕ್ಷಕರಾಗಿರುವಂಥ ಇಲ್ಲಿ ಕೆಲಸ ಮಾಡೋ ಸ್ಥಳೀಯ, ಇಲ್ಲಿ ಫಾರ್ ಎಕ್ಸಾಂಪಲ್ ನಮ್ಮ ಉಳ್ಳಾಳದಲ್ಲಿ ಶಿವಾಜಿ ಫ್ರೆಂಡ್ಸ್ ಅಂತ ಇದ್ದಾರೆ, ಹಾಗೆ ಪಣಂಬೂರಿನಲ್ಲಿ ಬೇರೆ ಇದ್ದಾರೆ. ಬೇರೆ ಬೇರೆ ತಂಡದವರ ಜೊತೆ ಒಟ್ಟಿನಲ್ಲಿ ಈ ಕರಾವಳಿ ಕಾವಲು ಪಡೆ ಇರ್ಬೋದು, ಟೂರಿಸ್ಟ್ ಪೊಲೀಸ್ ಇರ್ಬೋದು, ಹೋಮ್ ಗಾರ್ಡ್ಗಳಿರ್ಬೋದು, ಜೀವರಕ್ಷಕ ತಂಡ ಇರ್ಬೋದು, ನಮ್ಮ ಎಲ್ಲರ ಮೊದಲ ಆದ್ಯತೆ ನಮ್ಮ ಊರಿಗೆ ಬಂದಂಥ ನಮ್ಮ ಪ್ರವಾಸಿಗರು ಯಾವುದೇ ತೊಂದರೆ ಇಲ್ಲದೆ, ಯಾವುದೇ ಅಪಾಯ ಇಲ್ಲದೆ ನಗುತ್ತಾ ಹಿಂದೆ ಹೋಗಬೇಕು ಅಂತ ಉದ್ದೇಶದಿಂದ ಜಿಲ್ಲಾಡಳಿತ ಒಂದು ವಿಶೇಷವಾದ ಮಾನ್ಯ ಉಸ್ತುವಾರಿ ಸಚಿವರ ಆದೇಶದಂತೆ, ಮಾನ್ಯ ಜಿಲ್ಲಾಧಿಕಾರಿಯವರ ನಿರ್ದೇಶನದಂತೆ ಕಳೆದ ಬಾರಿ ನಾವು ಎಲ್ಲ ಹೋಮ್ ಗಾರ್ಡ್ಗಳನ್ನು ಹಾಕಿದ್ವಿ. ಕಳೆದ ಬಾರಿ ಬಹಳ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ಯಾವುದೇ ರೀತಿಯ ದುರ್ಘಟನೆ ಸಂಭವಿಸಲಿಲ್ಲ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಈ ವರ್ಷವೂ ಅಷ್ಟೇ, ಇನ್ನೊಂದು 2 ದಿವಸಗಳಲ್ಲಿ ಮಾನ್ಸೂನ್ ಶುರುವಾಗ್ತಾ ಇದೆ. ಈ ಸಂದರ್ಭಗಳಲ್ಲಿ ಪ್ರವಾಸಿಗರಿಗೆ ಎಚ್ಚರಿಕೆ ನೀಡಿ ಪ್ರವಾಸಿಗರನ್ನು ರಕ್ಷಣೆ ಮಾಡಲಿಕ್ಕೆ ನಾವೆಲ್ಲ ಸೇರಿ, ಪೊಲೀಸ್ ಇಲಾಖೆಯವರು ಸಹ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಎಲ್ಲರೂ ಒಟ್ಟು ಸೇರಿ ಇಲ್ಲಿಯ ಬರುವ ಪ್ರವಾಸಿಗರ ರಕ್ಷಣೆ ಮಾಡಲಿಕ್ಕೆ ನಾವು ಕಟಿಬದ್ಧರಾಗಿದ್ದೇವೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಕಮಾಂಡೆಂಟ್ ಅವರು ಹೇಳಿದಾಗೆ ನಮ್ಮ ಒಟ್ಟು 8 ಬೀಚ್ಗಳು, ಇಲ್ಲಿಂದ ಸೋಮೇಶ್ವರ, ಉಳ್ಳಾಲ, ತಣ್ಣೀರುಬಾವಿಯಲ್ಲಿ 2 ಬೀಚ್ ಇದೆ, ಮತ್ತು ಪಣಮೂರಲ್ಲಿ, ಆಮೇಲೆ ಸಸಿಹಿತ್ಲು ಬೀಚಲ್ಲಿ 2 ಇದೆ, ಆಮೇಲೆ ಸರ್ಫಿಂಗ್ ಪ್ಲೇಸ್ ಅಥವಾ ಇನ್ನೊಂದು ಸುರತ್ಕಲ್ ಬೀಚ್ ಇದೆ. ಅಲ್ಲಿ ಎಲ್ಲ ಕಡೆಯಲ್ಲಿ ನಾವು 3 ಜನ ಅಗ್ರರಕ್ಷಕರನ್ನು ನೇಮಿಸಿದ್ದೇವೆ. ಉದ್ದೇಶ ಇಷ್ಟೇ, ಈಗಾಗಲೇ ಕಮಾಂಡರ್ ಹೇಳಿದಾಗೆ ಯಾತ್ರಾರ್ಥಿಕರು ಬರ್ತಾರೆ, ಅವರಿಗೆ ನೀರಿನ ಅರಿವಿರುವುದಿಲ್ಲ, ಅವರಿಗೆ ನಾವು ಈ ಥರ ಮುಂದೆ ಹೋಗಬೇಡಿ, ಅಲ್ಲಿ ನೀರಿನ ವ್ಯವಸ್ಥೆಗಳು, ಅಲೆಗಳು, ಅಬ್ಬರಗಳು ಜಾಸ್ತಿ ಇರ್ತದೆ, ನಿಮ್ಮ ಪ್ರಾಣವನ್ನು ಅದಕ್ಕೆ ಆಪತ್ತನ್ನು ಒಡ್ಡಬೇಡಿ, ಈ ಥರ ಮಾಹಿತಿ ನಮ್ಮವರು ಕೊಡ್ತಾರೆ. ಅದರ ಜೊತೆಯಲ್ಲಿ ಇಲ್ಲಿಯ ಸ್ಥಳೀಯರು, ಲೈಫ್ ಗಾರ್ಡ್ಗಳು, ಮತ್ತು ಪೊಲೀಸರು, ಮತ್ತು ಕರಾವಳಿ ಪೊಲೀಸ್ ಪಡೆಯವರು, ಮತ್ತು ನಮ್ಮ ಟೂರಿಸ್ಟ್ ಮಿತ್ರರು ಕೂಡ ಇರ್ತಾರೆ. ಎಲ್ಲರೂ ಒಟ್ಟಾಗಿ ಸೇರಿ ಮಾನ್ಯ ಜಿಲ್ಲಾಧಿಕಾರಿಯವರ ನಿರ್ದೇಶನಂತೆ ಮತ್ತು ಮಾನ್ಯ ಉಸ್ತುವಾರಿ ನಿರ್ದೇಶನಂತೆ ಎಲ್ಲರೂ ಒಟ್ಟಾಗಿ ಯಾವುದೇ ಒಂದು ಅವಘಡ ಆಗದಾಗೆ ನಾವು ಮುಂದೆ 3 ತಿಂಗಳು ಆಗಸ್ಟ್ನವರೆಗೆ ಸ್ಥಳೀಯವರ ಸಹಕಾರದೊಂದಿಗೆ ಇಲ್ಲಿ ನಾವು ಕರ್ತವ್ಯವನ್ನು ನಮ್ಮ ಅಗ್ರರಕ್ಷಕರು ನಿರ್ವಹಿಸ್ತಾರೆ. ಒಟ್ಟು ಒಂದೊಂದು ಬೀಚಲ್ಲಿ 3 ಜನ, ಒಟ್ಟು 8 ಬೀಚಲ್ಲಿ 24 ಜನ ಇದ್ದಾರೆ. ಎಲ್ಲ ವರ್ಷದಂತೆಯೂ ಈ ವರ್ಷವೂ ಸಮುದ್ರ ಬಹಳ ಜೋರಾಗಿ ಇರುವುದರಿಂದ ನಾವು ನಮ್ಮ ಉಸ್ತುವಾರಿ ಸಚಿವರಿಗೆ ತಿಳಿಸಿದ್ದೇವೆ. ಉಸ್ತುವಾರಿ ಸಚಿವರು ಆವಾಗಲೇ ಸ್ಪಂದಿಸಿ ಉಳ್ಳಾಲ ಪೊಲೀಸ್ ಠಾಣೆಗೆ ಫೋನ್ ಮುಖಾಂತರ ತಿಳಿಸಿ ಇಲ್ಲಿ ಹೆಚ್ಚಿನ ಬಂದೋಬಸ್ತು ಫುಲ್ ಮಾಡಿದ್ದಾರೆ ಸಚಿವರು. ಮತ್ತು ಕರಾವಳಿ ಪಡೆ ಮತ್ತು ಇವರೆಲ್ಲರೂ ಕೂಡಿ ಉತ್ತಮವಾದ ಸೇವೆಯನ್ನು ಇಲ್ಲಿ 2-4 ದಿನದಿಂದ ಮಾಡ್ತಾ ಇದ್ದಾರೆ.